ಮುನಿಪಾಗ ಮನೆತನದ ಭಾಗ್ಯದೇವತೆಯಾದ ರಂಗನಾಥನನ್ನೇ ಸ್ಮರಿಸಬೇಕು ಬಿಟ್ರೆ ಬೇರೆ ಯಾವ ಗತಿಯೂ ನನಗೆ ಕಾಣಿಸ್ತಾ ಇಲ್ಲ. ಪರಮ ಪೂಜ್ಯರಾದಂತಹ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಕೊಟ್ಟಿರುವ ಮಾತಿನಂತೆ ಶಕುಂತಲ ತಲೆಯನ್ನು ಕತ್ತರಿಸುವುದು ಅನಿವಾರ್ಯವಾದದ್ದರಿಂದ ಜಗದಗಲಕ್ಕೂ ತಾನು ಚರನನ್ನು ಅಟ್ಟಿದೆನಾದರೆ ಪ್ರಪಂಚದ ಯಾವ ಮೂಲೆಯಲ್ಲಿಯೂ ಶಕುಂತ ಕಾಣಸಿಕ್ಕದಾಗಿ ಹೋದರಲ್ಲ. ರಾಘವ ರಘುಪತಿ ಕುಲವ ರಾಜಿಗೆ ಮಾಡು ದಶಕುಲ ಪೋಜ ಬೆಲೆಗನವ ನಮೋ ಸೀತಾಪತಿ ನಾರದ ಮುನಿಪಾನ ಕಾಣುತ್ತ ಕನವ ಶ್ರೀರಾಮ ಕರ್ತನೋ ನದಿ ಕಾರ್ಯ ಕಾರಣಗಳಿಲ್ಲದೆ ಎಲ್ಲಿಗೂ ಬರುವವರಲ್ಲ ಹೋಗುವವರಲ್ಲ. ಇತ್ತ ಚಿತ್ತೈಸಿದಿರಲ್ಲ. ಪ್ರಣಾಮಗಳು ಪ್ರಣಾಮಗಳು. ನಿನ್ನ ಮುಖದಲ್ಲಿ ಏನೋ ಒಂದು ದುಗುಡ ಕಾಣ್ತಾ ಇದೆ. ಸಂಗತಿ ಇಷ್ಟೇ, ಶಕುಂತಲನ್ನು ಕೊಂದು ಕೊಡ್ತೇನೆ ಅಂತ ಗುರುಗಳಿಗೆ ಮಾತು ಕೊಟ್ಟೆ. ದಿನ 8 ಆಗುವ ಸಂಭವ ಇನ್ನು ಒಂದು ಮಾತ್ರ ಉಳಿದಿರು. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಸ್ವಾಮಿ. ಅಪಲ್ಲೆನೋ ಸ್ವಲ್ಪ ಶಕುಂತನ ರಾಮಚಂದ್ರ ರಾಮಚಂದ್ರ ನಿನ್ನ ಭಾಷೆಯ ಕೀಳಿ ವಿಪಚಿಸುತ್ತಿವೆ ರಾಮಚಂದ್ರ ನಾನು ಮುನ್ನೆಯ ಜನರನ್ನು ತೋರುತ್ತ ಕಳುಹಿದೆ ರಾಮಚಂದ್ರ. ಶಕುಂತ ಹೌದು. ಅಲ್ಲೇ ನಾನು ದಾರಿಯಲ್ಲಿ ಬರ್ತಾ ಇರುವಾಗ ಅರಸ ಅಳ್ತಾ ಇದ್ದ. ಓಹೋ, ಏನು ಅಂತ ಕೇಳಿದೆ. ಅವ ವಿಚಾರವನ್ನು ತಿಳಿಸಿದ. ಏನು ಅಂತ? ನಿನ್ನಿಂದ ಅವನಿಗೆ ಸಾವು ಬರ್ತದೆ. ಹಾಗಾದ್ರೆ ಶಕುಂತ ಮಹಾರಾಜ ಅವನೇ ಇರಬಹುದು. ಮತ್ತೆ 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 ನಾನೊಂದು ಹಣ್ಣು ತಿನ್ನುವ ಅಂತ ಕೈ ಹೀಗೆ ಮಾಡಿದೆ. ಇದನ್ನು ನೋಡಿದ ಆತ ನಾನು ಅವನಿಗೆ ದಾರಿ ತೋರಿಸಿದೆ ಅಂತ ಯೋಚನೆ ಮಾಡಿ ಎಲ್ಲಿಗೋ ಹೋಗಿದ್ದಾನೆ. ಎಲ್ಲಿಗೆ ಹೋಗಿದ? ಆತು ನನಗೆ ಮತ್ತೊಂದು ಸುದ್ದಿ ಸಿಕ್ಕಿತು. ಹೇಗೆ? ಹೋಗಿ ಅಂಜನಾದ್ರಿಗೆ ಹೋಗಿದ್ದಾನೆ. ಅಲ್ಲಿ ಹನುಮಂತ ಅವನನ್ನು ಕಾಪಾಡ್ತಾನೆ ಅಂತ ಭಾಷೆ ಕೊಟ್ಟಿದ್ದಾನೆ. ಈಗ ಅವನ ಆಶಯದಲ್ಲಿ ಇರಬೇಕು. ಶಕುಂತನ ಸುವಿಗೆ ತೋರಿ ಬಲನು ವೀರ. ನಾನು ಶಕುಂತನಿಗೆ ಹಾಗೆ ಅಂತ ಗೊತ್ತಾಗಿಯೂ ಹನುಮಂತ ರಕ್ಷಣೆಯನ್ನು ಕೊಟ್ಟಿದ್ದಾನೆ ಅಂತ ಆದ್ರೆ ಎಷ್ಟು ಏರಿದನೋ. ಕೆಲವು ಸಲ ಅಪಾತ್ರದಲ್ಲಿ ದಾನ ಆದ್ರೆ ಆಗುವುದು ಹೀಗೆ. ನಮ್ಮ ಕೈಯ ಬೆರಳೆ ನಮ್ಮ ಕಣ್ಣಿಗೆ ತಾಗಿದ ಹಾಗೆ ಕೆಲವು ಸಲ ನಮ್ಮವರೇ ನಮಗೆ ತಿರುಗಿ ಬೀಳುವುದು. ಹೊಡೆದು ಕಿವಿ ಹಿಡಿದು ತಿರುಗಿಸಿ ಶಕುಂತಲನ್ನು ಎಳ್ಕೊಂಡು ಬಂದ್ರೇನು. ಆದ್ರೆ ಒಂದು ಸಾಮಾನ್ಯೆಂಬುದು ಅರಸುಗಳಿಗೆ ತಾಮನೋಹರ ರೀತಿ. ಒಂದು ಮಾತು ಹೇಳುವವರಿಂದ ಹೇಳಿಸಿದ್ರೇನು. ಅವನ ಮಾವ ಒಬ್ಬ ಇದ್ದಾನೆ ಸುಗ್ರೀವ. ಬರ್ಲಿಕ್ಕೆ ಹೇಳಿ.
ಜಗಮಾನ ಬೀಡ ಲೋಕದ ಸಮಸ್ತರನ್ನು ಸಮಸ್ತವನ್ನು ನಿಯಂತ್ರಿಸುವ ನಿಯೋಜಿಸುವ ಮಹಾಮಹಿಮನು ಮರ್ಯಾದಾ ಪುರುಷೋತ್ತಮನು ಆದ ನಿನ್ನ ಪಾದಾರವಿಂದಗಳಿಗೆ ಮುಡಿಬಾಗಿದ್ದೇನೆ. ಹೆಸರು ನನ್ನದು ಬಾಲ್ಯದಿಂದಲೇ ಸುಗ್ರೀವನಾದು, ಸ್ವರ ಬಂದದ್ದು ನೀನು ಬಂದ ಮೇಲೆ. ಕಿಷ್ಕಿಂಧೆಯಲ್ಲಿ ನನಗೆ ಜಾಗ ಇಲ್ಲದೆ ಋಷ್ಯಮುಖದಲ್ಲಿ ತರುಣರನ್ನು ಅಂತಿರಲು ಕತ್ತಲೆಯಿಂದ ನನ್ನನ್ನು ಬೆಳಕಿಗೆ ಕಡೆಗೆ ಕೊಂಡು ಬಂದು ನನಗೊಂದು ಸ್ವರವನ್ನು ಕೊಟ್ಟಂತಹ ದೇವರ ದೇವ ಸ್ವಾಮಿ. ಜನ ಪತನವಾಗದಂತೆ ರಾಜಮಂತ್ರವಾಗಿಯೂ ಪಾತಕವನ್ನು ಕಳೆಯುವಂತ ದೇವತಾ ಮಹತ್ತಿನ ಮಂತ್ರವಾಗಿಯೂ ಲೋಕದಲ್ಲಿ ಉಳಿದುಕೊಂಡಂತಹ ರಾಮತತ್ವಕ್ಕೆ ನಿಜವಾದ ಅಧಿಷ್ಠಾತ್ರ ದೇವತೆ ನೀನು. ಯಾರಿಗೆ ರಾಗದ್ವೇಷ ಇಲ್ವೋ, ಯಾರಿಗೆ ತೋಷರೋಷ ಇಲ್ವೋ ಅಂತ ಋಷಿಮುನಿಗಳಾದರೂ ಒಮ್ಮೆ ಮನಸ್ಸಿನಲ್ಲಿ ಖಿನ್ನರಾದ್ರೆ ಅವರನ್ನು ಶಾಂತಗೊಳಿಸುವಂತ ಶಾಂತಮೂರ್ತಿ. ಏನು ಪ್ರಭು ನಿನ್ನ ಮನದಲ್ಲಿದ್ದು ಕೂಡ ಎಷ್ಟು ಮಂದಿಗಳಿಗೆ ಇದು ಗೊತ್ತುಂಟು, ಎಷ್ಟು ಮಂದಿಗಳಿಗೆ ಇದು ನೆನಪುಂಟು, ಅದು ಮುಖ್ಯ. ಏನು ನನ್ನ ಅಳಿಯ ಇದ್ದಾನಲ್ಲ ಹನುಮಂತ, ಹೌದು, ಒಂದು ಬಾರಿ ಉಪಕಾರ ಮಾಡಿದ. ಹೌದಾ? ನೀನು ಆಗಾಗ ಹೇಳ್ತಿ ಉಪಕಾರ ಅಲ್ವಾ? ಗುರುಗಳಾದಂತಹ ವಿಶ್ವಾಮಿತ್ರರಲ್ಲಿ ನಾನೊಂದು ಮಾತು ಹೇಳಿದ್ದೆ, ಸರಿ. ಅವರಿಗೆ ತೊಂದರೆ ಕೊಟ್ಟಿರುವಂತಹ ಶಕುಂತಲನ್ನು 8 ದಿವಸದೊಳಗೆ ಕೊಂದು ಕೊಡ್ತೇನೆ ಅಂತ. ಹೌದೇ? ದಿನ ಏಳಾಗ್ತಾ ಬಂತು. ಅವ ತಂದಿಟ್ಟಿದ್ದಾನೆ, ತನ್ನ ರಕ್ಷಣೆಯಲ್ಲಿ ಇರಿಸಿದ್ದಾನೆ. ಅಂಜನಾದ್ರಿಯಲ್ಲಿ ನಿನ್ನ ಅಳಿಯ, ನಿನ್ನ ವಿರೋಧಿಯನ್ನು. ಹೌದು, ಅಂಜನಾದ್ರಿಯಲ್ಲಿ ಹನುಮಂತ. ಹೌದು. ಈಗ ನಾನು ಅಲ್ಲದೆ ಇದ್ದದ್ದನ್ನು ಹೇಳ್ತೇನೆ. ಹಾಗಲ್ಲ, ಅವನ ದಾಸ್ಯ ಅಥವಾ ರಾಮ ವಿರೋಧಿಗಳನ್ನು ಹೊಡೆಯುವ ಬಡಿಯುವ ಆ ಗುಣ ಎಲ್ಲಿಗೆ ಹೋಯ್ತು ಅಂತ. ಅದೇ ನಾ ಕೇಳುದು, ಎಲ್ಲಿಗೆ ಹೋಯ್ತು ಅಂತ. ಹೌದೌದು, ನನಗೂ ಬಂದ ಪ್ರಶ್ನೆ. ಹೌದು, ಹೆಚ್ಚು ವಿಳಂಬ ಇಲ್ಲ ಸರಿ. ಯಾಕಂದ್ರೆ ಈಗಾಗಲೇ ಬಹಳ ಹೊತ್ತಾಗಿದೆ. ನಮಗಿನ್ನು ದಿನ ಇನ್ನೆಷ್ಟು ಸಮಯ ಉಂಟು? ಇನ್ನು ಒಂದೇ ದಿನ ಇರುವುದು, ಒಂದೇ ದಿವಸ. ಆದದ್ದರಿಂದ ಅಲ್ಲಿವರೆಗೆ ಹೋಗಿ ನಿನ್ನ ಅಳಿಯನಿಗೆ ಒಂದು ಒಳ್ಳೆ ಮಾತಿನಲ್ಲಿ ಅರ್ಥ ಆಗುವ ಹಾಗೆ ಹೇಳಿ, ನನ್ನ ಅಲ್ಲ ನಮ್ಮ ವಿರೋಧಿಯಾದಂತಹ ಶಕುಂತನನ್ನು ನೀನು ಜೊತೆಯಾಗಿ ತರತಕ್ಕದ್ದು. ನನ್ನದು ನಿನಗೆ ಸೇವೆ. ಹೌದು, ಕಷ್ಟ ಎಂತದ್ದು ಗೊತ್ತುಂಟ. ಇನ್ನು ಮುಗಿಲಿಕ್ಕೆ ಸ್ವಲ್ಪ ಹೊತ್ತು ಉಂಟು ಅಂತಲಾಗುವಲ್ಲಿ ನನ್ನನ್ನು ಕರೆಯುವುದು. ಆಗಲಾದ್ರೂ ನಿನ್ನನ್ನು ಕರೆದಿದ್ದೇನಲ್ಲ, ಮರಿಲಿಲ್ಲಲ್ಲ. ಇಲ್ಲ ಇಲ್ಲ ಇಲ್ಲ, ಅಂತಾದ್ರೆ ಸಾಕು. ಆಯ್ತು, ಹೋದ ಕಾರ್ಯವನ್ನು ಮಾಡಿಬಿಡ್ತೀನಿ. ಬಹಳ ದಿವಸ ಆಗಿತ್ತು ಈ ಕಡೆ ನೀವು ಬರದೆ. ಹೌದೌದು ಮಾವ, ಇವತ್ತೇನು ನಿಮ್ಮ ಮುದ್ದಿನ ಅಳಿಯನನ್ನು ನೋಡುವ ಮನಸ್ಸುಂಟಾಯ್ತಾ ಅಥವಾ ನಿಮ್ಮ ತಂಗಿಯನ್ನು ಕಾಣುವ ಮನಸ್ಸುಂಟಾಯ್ತಾ? ಏನೇ ಇದ್ರು ಇಲ್ಲಿಗೆ ಬಂದ್ರಲ್ಲ, ನಮ್ಮವರೆಲ್ಲ ಕ್ಷೇಮದಿಂದಿದ್ದಾರಾ? ಪವನಜ ಕೇಳು ನಾವೆಲ್ಲ ಕೇಳಿಗಳು. ಕೇಳು ನಾವೆಲ್ಲ ಕೇಳಿಗಳು. ರಾಮನಾಮದ ಒಂದು ಬಲ ಎಷ್ಟೆಲ್ಲ ಮಾಡ್ತದೆ, ರಾಮಾನುಗ್ರಹ ಎಷ್ಟನ್ನೆಲ್ಲ ನಮಗೆ ಕೊಡಿಸ್ತದೆ, ಅದನ್ನು ನಿನಗೆ ಹೇಳಬೇಕು. ಪ್ರಪಂಚಕ್ಕೆಲ್ಲ ವಾರಗಟ್ಟಲೆ ಪ್ರವಚನ ಮಾಡುವಷ್ಟು ರಾಮನ ಮಹಿಮೆ ನಿನಗೆ ಸ್ಪಷ್ಟ ಗೊತ್ತುಂಟು. ನಿನ್ನನ್ನು ನೋಡಬೇಕು ಅಂತ ಬಂದದ್ದು ಕೇವಲ ಒಂದು
ಅಳಿಯನ ಮುಖವನ್ನು ನೋಡಬೇಕು, ತಂಗಿಯಲ್ಲಿ ಮಾತಾಡಿಸಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲ. ಮತ್ತೆ ಬಹಳಷ್ಟು ದೊಡ್ಡ ಉದ್ದೇಶವನ್ನು ಇರಿಸಿಕೊಂಡೇ ಅಂಜನಾದ್ರಿಗೆ ಬಂದಿದ್ದೇವೆ. ಯಾವ ಉದ್ದೇಶ? ಒಂದು ಕೊಳಕುಂಟಂತೆ ಇಲ್ಲಿ. ನನಗೆ ಗೊತ್ತಾಗ್ಲಿಲ್ಲ. ನಮಗೆ ಯಾವುದು ಪವಿತ್ರ, ರಾಮನಿಗೆ ಯಾವುದು ಇಷ್ಟವೋ ಅದು ಪವಿತ್ರ, ಯಾವುದು ರಾಮನಿಗೆ ಆಗುವುದಿಲ್ವೋ ಅದು ಕೊಳಕು. ಯಾವ ಕೊಳಕು ಅಂತ ಕೇಳಿದ್ರೆ ಶಕುಂತ ಎನ್ನುವ ರಾಜ ಎಂತ ಕೊಳಕೆ ಆದರೂ ರಾಮ ನಾಮದಿಂದ ಅದು ಪವಿತ್ರವೇ ಆಗುತ್ತದೆ ಅಲ್ಲವೇ ಮಾವ? ಹೌದು. ಆದ್ರೆ ಒಂದುಂಟು, ರಾಮನಾಮವನ್ನು ಭಜಿಸುವವನ ಸಂಕಲ್ಪ ಹೇಗಿರ್ತದೆ ಅಂತ ಮುಖ್ಯ. ರಾಮ ಯಾವುದನ್ನು ಸಂಕಲ್ಪಿಸಿದ್ದಾನೋ ಅದಾಗಲಿ ಎನ್ನುವ ಭಾವದಿಂದ ರಾಮನಾಮವನ್ನು ಉಚ್ಚರಿಸಿದ್ರೆ ಅದು ವಿಭೀಷಣ ಅಂತವನಿಗೆ ಚಿರಪದವಿಯನ್ನು ಕೊಡ್ತದೆ. ರಾಮನಾಮವನ್ನು ಭಜಿಸಿ ಸುಮ್ಮನೆ ಅವನನ್ನು ಮೋಸ ಮಾಡುವುದಕ್ಕೆ ಬಂದವಾದ್ರೆ ಒಂದಲ್ಲ ಒಂದು ದಿವಸ ಮಾರೀಚನ ಹಾಗೆ ಕೊಲ್ತಾನೆ. ಹಾಗಾಗಿ ಇಲ್ಲಿರುವುದು ನಿಜವಾದ ಒಳ್ಳೆಯ ಸಂಕಲ್ಪದ ರಾಮನಾಮ ಅಲ್ಲ, ನಿನ್ನದಲ್ಲ ಅಂತಲ್ಲ, ಅಲ್ಲಿ ಸೇರಿಕೊಂಡದ್ದು. ಅದನ್ನು ಇರಿಸಿಕೊಂಡು ನೀನು ರಕ್ಷಣೆ ಕೊಡ್ತಾ ಇದೆಯಂತ. ಯಾವ ವಿಷಯ ಇದು? ಒಂದು ಕಾಲದಲ್ಲಿ ರಾವಣನಿಗೆ ಹೇಳಿದ್ಯಂತೆ, ನಿನ್ನಲ್ಲಿ 1000 ಒಳ್ಳೆಯ ಗುಣ ಇರಲಿ, ರಾಮ ವಿರೋಧ ಎನ್ನುವ ಒಂದು ಕೆಟ್ಟ ಗುಣ ಇದ್ರೆ ಉಳಿದ 1000 ಗುಣಗಳು ಹಾಳಾಗಿ ಹೋಗ್ತದೆ ಅಂತ ಹೇಳಿದ ನೀನು ರಾಮ ವಿರೋಧಿಯಾದ ಶಕುಂತನನ್ನು ಇಲ್ಲಿ ಇರಿಸಿಕೊಂಡೆ. ಆ ಮಗು ಇಲ್ಲಿ ಇರಿಸಿಕೊಂಡದ್ದು ಮಾತ್ರ ಅಲ್ಲ, ಅವನಿಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿದ್ಯಂತೆ. 8 ದಿವಸದಲ್ಲಿ ಕೊಲ್ತೇನೆ ಅಂತ ವಿಶ್ವಾಮಿತ್ರರು ಹೇಳಿದ್ದಾರಂತೆ. ಅವರ ಶಿಷ್ಯನಾದಂತ ರಾಮಚಂದ್ರನ ಕಟಿಬದ್ಧನಾಗಿ ನಿಂತಿದ್ದಾನೆ. ಇನ್ನು ಒಂದೇ ದಿವಸ ಇರುವುದು, ತಡ ಮಾಡಬೇಡ, ಬಿಟ್ಟುಕೊಡು. ಓ ಸುಗ್ರೀವ ದೇವ, ಕೇಳಯ್ಯ ಸುಗ್ರೀವ ದೇವಯನೋಡೆಯಗೆ, ಕೇಳಯ್ಯ ಸುಗ್ರೀವ ದೇವಯನೋಡೆಯಗೆ, ಬೇಳಲೆ ಉತ್ತರ ಈ ಬಗೆಗೆ, ಬೇಳಲೆ ಉತ್ತರ ಈ ಬಗೆಗೆ. ನಾಳಿನ ದಿವಸದಿ ಸ್ವಾಮಿ ಪ್ರತ್ಯರಿಗೆಂದು, ನಾಳಿನ ದಿವಸದಿ ಸ್ವಾಮಿ ಪ್ರತ್ಯರಿಗೆಂದು ಹಾಳು ವ್ಯಾಜ್ಯವು ಪ್ರಾಪ್ತಿಸಿತು ವಿಧಿವಶದಿ, ಹಾಳು ವ್ಯಾಜ್ಯವು ಪ್ರಾಪ್ತಿಸಿತು ವಿಧಿವಶದಿ. ನಾಳಿನ ದಿವಸದಿ ಸ್ವಾಮಿ ಪ್ರತ್ಯರಿಗೆಂದು ಹಾಳು ವ್ಯಾಜ್ಯವು ಪ್ರಾಪ್ತಿಸಿತು ವಿಧಿವಶದಿ. ಸುದ್ದಿ ಬಳಸಿ ನೀವು ಬಂದಿರುವಂತಹ ವಿಷಯ ಶಕುಂತನನ್ನು ನೀನು ಇಟ್ಟುಕೊಂಡಿರುವುದು ಸರಿಯೇ? ಹೌದೇ? ಅವನನ್ನು ಬಿಟ್ಟುಕೊಡುವ ಎಂದು ಆ ಮಾವ. ಓ ಆ ಶಕುಂತ ರಾಮ ವಿರೋಧಿಯ? ಹೌದು. ಅದನ್ನು ರಾಮನೇ ತೀರ್ಮಾನ ಮಾಡ್ತಾನೆ. ಹೌದು, ಹೇಳಿದನಲ್ಲ. ತೀರ್ಮಾನಿಸುವುದಕ್ಕೆ ನಾನು ಅಲ್ಲ, ನೀವು ಅಲ್ಲ, ಯಾರೂ ಅಲ್ಲ. ಈಗ ನಾನು ತೀರ್ಮಾನ ಹೇಳಿದ್ದೆ ಅಲ್ಲ, ರಾಮ ಹೇಳಿದ್ದನ್ನು ನಿನ್ನಲ್ಲಿ ವಿಸ್ತರಿಸಿ. ಈಗ ರಾಮನಲ್ಲಿಯೂ ನಾನು ಆ ಪ್ರಾರ್ಥಿಸಿಕೊಂಡಿದ್ದೇನೆ, ವಿನಂತಿಸಿಕೊಂಡಿದ್ದೇನೆ ಅಂತ ಹೇಳಿ ಆ ಈಗಾಗಲೇ ಶಕುಂತನಿಗೆ ಮಾತನ್ನು ಕೊಟ್ಟು ಇಟ್ಟುಕೊಂಡಾಗಿದೆ. ಇರ್ಲಿ, ಅವನನ್ನು ನಾನು ಬಿಡುವ ಹಾಗಿಲ್ಲ. ಯಾಕೆಂದ್ರೆ ನನ್ನ ಅವ್ವೆಗೆ ನಾನು ಮಾತು ಕೊಟ್ಟವ. ಯಾರಿಗೆ? ನನ್ನ ತಾಯಿಗೆ ಮಾತು ಕೊಟ್ಟವ, ಶಕುಂತನನ್ನು ರಕ್ಷಣೆ ಮಾಡುತ್ತೇನೆ ಎಂದು. ಆ ನೆಲೆಯಲ್ಲಿ ಶಕುಂತನನ್ನು ನಾನು ಬಿಟ್ಟು ಕೊಡುವ ಹಾಗೆ ಇಲ್ಲ. ಏನು ಮಾಡೋಣ? ಕನಸು ಮನಸ್ಸಿನಲ್ಲಿಯೂ ರಾಮನ ವೈರವನ್ನು ನಾನು ಕಲ್ಪಿಸಿದವನಲ್ಲ, ಯೋಚಿಸಿದವನಲ್ಲ, ಬಯಸಿದವನಲ್ಲ. ಆದ್ದರಿಂದ ಹೀಗೊಂದು ಕಾರ್ಯ ಘಟಿಸುತ್ತದೆ ಎಂದಾದ್ರೆ ಅದು ಹನುಮನ ಇಚ್ಛೆ ಅಲ್ಲ, ಬಹುಶಃ ವಿಧಿಯ ಇಚ್ಛೆ ಇರಬೇಕು ಅಂತ ಹನುಮ ಹೇಳಿದ್ದಾನೆ. ಹೇಳ್ತೀರಾ? ಹನುಮಂತ ನನಗೆ ಆಶ್ಚರ್ಯ ಕಂಡಿತು. ಅವ್ವೆಯ ಮಾತಿಗೆ ಬೇಕಾಗಿ ರಾಮ ಕೊಲ್ಲುವುದಕ್ಕಿರುವ ಶಕುಂತನನ್ನು ರಕ್ಷಣೆಯಲ್ಲಿ ಇರಿಸಿಕೊಂಡೆಯ. ಒಂದು ಕಾಲದಲ್ಲಿ ನಿನಗೆ ಶಾಪ ಸಿಕ್ಕಿತ್ತಂತೆ, ಮೌಢ್ಯ ಬಂದಿತ್ತಂತೆ. ಆಗ ನಿನ್ನ ತಾಯಿ ನಿನ್ನನ್ನು ರಕ್ಷಣೆ ಮಾಡಿದ್ದಲ್ಲ, ನಿನ್ನ ತಾಯಿ ಹೇಳಿದ ಮಂತ್ರ ರಾಮ ಮಂತ್ರ. ಬಿಡು, ಅದು ಅವಳು ಹೇಳಿದ್ದು. ಆಮೇಲೆ ರಾವಣನ ಆಸ್ಥಾನದಲ್ಲಿ ನೀನಾರು ಎನ್ನುವುದಾಗಿ ಕೇಳಿದಾಗ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟ ಕರ್ಮಣಿ ಹೇಳಿದ್ಯಾ? ಹೌದು. ಅಂಜನೆಯ ಮಗ ವಾಯುಪುತ್ರ ಕೇಸರಿ ಸಂಜಾತ ಅಂತ ಹೇಳಿಲ್ಲಲ್ಲ ನೀನು?
ಮಾತಾ ರಾಮ ಮತ್ಪಿತಾ ರಾಮಚಂದ್ರ ಸ್ವಾಮಿ ರಾಮೋ ಮತ್ಸಕ ರಾಮಚಂದ್ರ ಸರ್ವಸ್ವಮ್ಮೆ ರಾಮಚಂದ್ರೋ ದಯಾಲ್. ನಿನಗೆ ತಾಯಿ ಇಲ್ಲ, ನಿನಗೆ ತಂದೆ ಇಲ್ಲ, ನಿನಗೆ ಸ್ವಾಮಿ ಇಲ್ಲ, ನಿನಗೆ ಸಖ ಇಲ್ಲ, ಪ್ರತಿಯೊಂದು ರಾಮ ಎನ್ನುವಾಗ ಅವು ಹೇಗೆ ಕೊಟ್ಟ ಮಾತು ಅಂತ ಇಟ್ಟುಕೊಂಡ್ರೆ ಸರಿಯಾಗುತ್ತದೆ ಏನು? ಅದು ಸರಿ ಎಂಬ ನೆಲೆಯಲ್ಲಿ ಇಟ್ಟುಕೊಂಡಿದ್ದಾನೆ. ತೀರ್ಮಾನಿಸಬೇಕಾದವ ಪ್ರಭು ರಾಮ ಅಲ್ಲವೇ? ರಾಮ ಮೊದಲು ಬರುದು ರಾಮ ಅಲ್ಲ, ರಾಮ ಸೇವೆಗೆ ಸಿದ್ಧರಾದ ನಾವು. ಮೊದಲು ಬಂದವರ ಹತ್ರ ನಾನು ಕೊಡುವ ಉತ್ತರ ಇದೆ, ಅವನನ್ನು ನಾನು ಬಿಟ್ಟು ಕೊಡುವ. ಅವನೊಂದಿಗೆ ವಿರೋಧ ಕಟ್ಟಿಕೊಂಡ್ರೆ ನಾವು ಬಿಟ್ಟು ಕೊಡ್ಬೇಕಾದೀತು. ನಿನಗೆ ಯಾರು? ನಾನು, ನಮ್ಮವರು ಕೊಡ್ಬೇಕಾದೀತು. ಆಗಲಿ, ನೀವು ನಿಮ್ಮವರ ಕೊಡ್ತೀರಿ, ಅದು ನಿಮ್ಮ ಹರಕೆ ಅಂತ ಆದ್ರೆ ತಗೊಳ್ತೇನೆ ನಾನು. ಹೌದಾ? ನೀವು ಎಷ್ಟು ಕೊಟ್ಟರು ತೊಂದ್ರೆ ಇಲ್ಲ, ಆಮೇಲೆ ನಾನು ಒಂದು ಕೊಡ್ತೇನೆ ಮಾವ, ಸಾಕು. ಈಗ ನಾವು ಎಷ್ಟು ಕೊಟ್ಟರು ತಕೊಂಡ ಮೇಲೆ ನಿನಗೆ ಒಂದು ಕೊಡ್ಲಿಕ್ಕೆ ತಲೆ ಎತ್ತಲಿಕ್ಕೆ ಕುಡಿತ, ಅದು ಆಮೇಲೆ ನೋಡೋಣ ಮಾವ. ಬಿಡು, ನಮಗಾದ್ರೂ ಹಿಂದೆ ಕೊಡುವಿ. ರಾಮನೇ ಬಂದರೆ ಬಂದು ಏನು ಮಾಡ್ತಾನೆ ನನ್ನ ರಾಮ? ಒಂದೇ ಒಂದು ಬಾಣದಿಂದ ನನ್ನ ಅಣ್ಣ ನಿನ್ನ ಮಾವನನ್ನು ಕೊಂದವ ಬಿಟ್ಟಾನ ನನ್ನನ್ನು ಕೊಲ್ಲುತ್ತಾರೆ ಎಂದು. ಪ್ರಭು ರಾಮಚಂದ್ರನಿಂದ ಹನುಮನಿಗೆ ಸಾವು ಬರ್ತದೆ ಅಂತಾದ್ರೆ ಸಂತೋಷದಿಂದ ನಾನು ಸ್ವಾಗತಿಸ್ತೇನೆ. ಬರಲಿ, ನೋಡೋಣ. ಕೊಂದರ ಕೊಲ್ಲಲಾರಾಮ, ಕಾದರೆ ಕಾಯಲಿ. ಕೊಲ್ಲುವ ಕಾಯುವ ಎರಡು ಯೋಗ್ಯತೆ, ಎರಡು ಅಧಿಕಾರ ಇರುವುದು ಪ್ರಭು ರಾಮನಿಗೆ ಮಾತ್ರ. ಆದ್ದರಿಂದ ಈ ಶಕುಂತನನ್ನು ಇಂದು ನಾನು ಬಿಟ್ಟು ಕೊಡಲಾರೆ. ಯಾವತ್ತೂ ರಕ್ಷಣೆ ಮಾಡ್ತೇನೆ ಅಂತ ಮಾತು ಕೊಡಲಿಲ್ಲ. 9ನೆಯ ದಿವಸ ಸೂರ್ಯೋದಯಕ್ಕೆ ಸರಿಯಾಗಿ ಶಕುಂತನನ್ನು ಕರ್ಕೊಂಡು ಹೋಗುವುದಕ್ಕೆ ನೀವ್ಯಾರು ಬರುವುದು ಬೇಡ. ನಾನೇ ಅವನನ್ನು ಹಿಡಿದು ರಾಮನ ಪಾದದ ಮೇಲೆ ಬಿಸಾಡ್ತೇನೆ. ಬಾಯಾರಿಕೆಯಾಗಿ ಪ್ರಾಣ ಹೋಗುವಾಗ ಇಲ್ಲದ ಇರುವ ನೀರು ಹೆಣಕ್ಕೆ ಕೊಡ ಸುರಿದ್ರೆ ಪ್ರಯೋಜನ ಉಂಟಾ? 8 ದಿವಸದ ಒಳಗೆ ಕೊಲ್ತೇನೆ ಅಂತ ಅವ ಹೇಳಿದ್ದನ್ನು. 9ನೇ ದಿವಸ ನೀನು, ಇದು ನಿನ್ನ ತಪ್ಪಲ್ಲ. ನಾವಿಲ್ಲಿವರೆಗೆ ಭಾವಿಸಿದ್ದು ರಾಮ ಬಿಟ್ರೆ ನಿನಗೆ ಏನೂ ಅಲ್ಲ ಅಂತ. ಈಗ ಅದಲ್ಲ, ಅದಕ್ಕಿಂತ ಮತ್ತೊಂದು. ಅದು ಹಾಗೆ ನಾವು ಭಾವಿಸುವುದು ಮೇಲಿರುವುದು ಗೋಪುರ ಅಂತ. ಒಂದು 300-350 ವರ್ಷ ಹೋಗುವ ಗೊತ್ತಾಗ್ತದೆ. ಗೋಪುರದ ಕೆಳಗೆ ಒಂದು ಶಿವಲಿಂಗ ಉಂಟು, ಅದು ಗೊತ್ತಾಗುದೇ ಮತ್ತೆ. ಮೊದಲು ಗೊತ್ತೇ ಆಗುದಿಲ್ಲ. ಇದು ನಿನ್ನ ತಪ್ಪಲ್ಲ ಹನುಮಂತ, ನಿನ್ನ ತಲೆಗೆ ಬಂದದ್ದು. ಅವತ್ತು 100 ಹಾರ್ಲಿಕ್ಕೆ ಹೇಳಿದ್ದು ನಿನ್ನನ್ನು. ನೀನು ಹಾರಿದ್ದೆಷ್ಟು? ಎಷ್ಟು? 7 ಯೋಜನೆ ಮುಂದೆ ಹೋಗಿದ್ದೇನೆ. 800 ಹಾರಿದ್ದಿ. ನಿನ್ನ ಮಾರುತಿ 800 ಈಗ ನಡೆಯುವುದಿಲ್ಲ ಏನು? ಈಗ ಮಾರುತಿ 800 ಹಳೇದಾಗಿದೆ, ಬಂದಿದೆ.